ಶಂಕರಾಚಾರ್ಯರು ಆ ಕಾಲದಲ್ಲಿಯೇ ಜೈನ ವಿದ್ವಾಂಸರೊಡನೆ ಚರ್ಚೆ ನಡೆಸಿದ್ದರು ಎಂಬುದಕ್ಕೆ ಅನೇಕ ಶಾಸನ ಗ್ರಂಥಗಳು, ಐತಿಹ್ಯಗಳು, ಇತಿಹಾಸದ ಸಂಶೋಧನೆಗಳಲ್ಲಿ ಉಲ್ಲೇಖವಾಗಿದೆ. ಅದ್ವೈತ ಪರಂಪರೆ ಜೈನ ಧರ್ಮದೊಂದಿಗೆ ಸಾಮರಸ್ಯ ಸಹಬಾಳ್ವೆ ನಡೆಸಿದ್ದರ ದ್ಯೋತಕವೋ ಎಂಬಂತೆ ಕಂಚಿಯ ಪರಮಾಚಾರ್ಯರು ಶ್ರೀಕ್ಷೇತ್ರದೊಂದಿಗೆ ಪೂಜ್ಯ ಹೆಗಡೆಯವರೊಂದಿಗೆ ಅದೇ ನಿಕಟ ಬಾಂಧವ್ಯವನ್ನು ಹೊಂದಿರುವುದು ದೈವಾನುಗ್ರಹ ಹಾಗೂ ಸಹಬಾಳ್ವೆಯ ದ್ಯೋತಕ. ಇದೀಗ ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನೂ ತಮ್ಮ ಅನುಗ್ರಹ ಸಂದೇಶಗಳ ಮೂಲಕ ಆಶೀರ್ವದಿಸಬೇಕಾಗಿ ಶ್ರೀ 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 ಮಹಾಸ್ವಾಮೀಜಿಗಳಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ, ವಿನಂತಿಸ್ತಾ ಇದ್ದೇವೆ. माता च पार्वती देवी पिता देवो महेश्वरः बान्धवाः शिवभक्ताश्च स्वदेशो भुवनत्रयम् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहं देवे देहे च देशे च भक्ति आरोग्य सुखप्रदं बुध पामर सेव्यन्तं श्री जयेन्द्रं नमाम्यहं सदाशिवसमारम्भां शङ्कराचार्य मध्यमाम् अस्मदाचार्यपर्यन्तां वन्दे गुरुपरम्पराम् ಮಂಜುನಾಥಾಯ ನಮಃ. ಇಲ್ಲಿ ಇದು ಧರ್ಮಕ್ಷೇತ್ರ ಧರ್ಮಸ್ಥಳಕ್ಕೆ ಬರಬೇಕಂತ ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು 6-7 ತಿಂಗಳ ಮುಂಚೆ ನಮಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಅನ್ನದಾನ ಹಾಲ್ನಲ್ಲಿ ಆಸೆಯಿರದಾಗಿ ಯಾರಕ್ಕೆ ವೃದ್ಧ ವಯಸ್ಸು ಆಗಿತ್ತೋ ಅವರೆಲ್ಲರೂ ಕೂಡ ಸೌಕರ್ಯವಾಗಿ ಅನ್ನದಾನ ಹಾಲು ವ್ಯವಸ್ಥೆ ಮಾಡಿದ್ವಿ. ಅದು ಉದ್ಘಾಟನೆಗೋಸ್ಕರವಾಗಿ ಬರಬೇಕಂತ ಅವರ ಅಭ್ಯರ್ಥನೆ, ಅಭಿಪ್ರಾಯ, ಆಕಾಂಕ್ಷೆ. ನಾವು 20 ವರ್ಷ ಮುಂಚೆ ನಮ್ಮ ಗುರುಗಳ ಜೊತೆಗೆ ಇಲ್ಲಿ ಬಂದಿದ್ದೀವಿ. ನಮ್ಮ ಗುರುಗಳು 1971ರಲ್ಲಿ ನಾವು ಇಲ್ಲಿ ಇವಾಗ ಬರುವಾಗ ನೋಡಿಕೊಂಡು ಬಂದಿವಿ. ಘಾಟ್ ರೋಡು ಯಾವ ಥರ ಅವರು ಬಂದಿದ್ದಾರೆ. ಅವರು ಗಾಡಿ ಆ ಸಮಯದಲ್ಲಿ ಅವರು ಮೋಟರ್ ಗಾಡಿ ಉಪಯೋಗ ಮಾಡಿಲ್ಲ. ಪೂರ್ಣ ಪರಿವಾರ ಅದು ಚಂದ್ರಮೌಳೇಶ್ವರ ಪೂಜಾ ತಗೊಂಡು ಇಲ್ಲಿ ಬಂದು ಇಲ್ಲಿ ಉಡುಪಿ ಅದೆಲ್ಲ ನೋಡಿ ಕರ್ನಾಟಕ ಇವರು ತಂದೆಯವರು ಆ ಕಾಲದಲ್ಲಿ ಮಾಡಿದ್ದಾರೆ. 4-5 ಸಭೆಗಳಲ್ಲಿ ಕೂಡ ಇವರದ್ದು ಸಮಾವೇಶ ಆಯಿತು. ಒಂದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಒಂದು ಅನ್ನದಾನ ಯಾರೆಲ್ಲ ಮಾಡ್ತಾರೋ ಪ್ರಸಿದ್ಧ ಧಾರ್ಮಿಕ ಸಂಸ್ಥೆಗಳು ಅವರೆಲ್ಲ ಕರೆದು ಸನ್ಮಾನ ಕಾರ್ಯಕ್ರಮ ಅವರು ತಿರುಮಲ ತಿರುಪತಿ ದೇವಸ್ಥಾನ ಅವರು ಮಾಡಿದ್ದಾರೆ. ಆ ಸಮಯದಲ್ಲಿ ಪಂಜಾಬಿಂದು ಅಮೃತ್ಸರದಿಂದು ಅವ್ರ ಸರ್ದಾರ್ಗಳು, SGPC ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿಯವರು, ಬೇರೆ ಬೇರೆ ಮುಖ್ಯ ದೇವಸ್ಥಾನಗಳು. ಆ ಸಮಯದಲ್ಲಿ ಆಸ್ಥಾನ ಮಂಟಪ ತಿರುಪತಿಯಲ್ಲಿ ಒಂದು ಸಭೆ ಇತ್ತು. ಆ ಸಮಯದಲ್ಲಿ ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಅಲ್ಲಿ ಬಂದಿದ್ದಾರೆ. ನಲ್ಲಿ
ನಾವು ಇಲ್ಲಿ ಇವಾಗ ಬರುವಾಗ ನೋಡ್ಕೊಂಡು ಅದು ಮಾತ್ರ ಅಲ್ಲ, ಯಾವ ಥರ ಅವರು ಬಂದಿದ್ದಾರೆ, Independence, ಗಾಡಿ ಆ ಸಮಯದಲ್ಲಿ ಅವರು ಮೋಟರ್ ಗಾಡಿ ಉಪಯೋಗ ಮಾಡಿ ವ್ಯತ್ಯಾಸವಾಗಿ ಒಂದು ಕಾರ್ಯಕ್ರಮ ಎಲ್ಲಿ ಸೌಕರ್ಯ ಅವಶ್ಯಕತೆ ಇದೆ ಎಂದು ನೋಡಿ ಸಮಾಜದಲ್ಲಿ ಕಲ್ಯಾಣ ಮಂಟಪ ಮಾಡುವುದು ಒಂದು ವಿಷಯ, ಉತ್ಸವಗಳು ಮಾಡುವುದು ಒಂದು ವಿಷಯ. ಯಾರಿಗೆಲ್ಲ ಬೇರು ಅವರಿಗೆ ಶ್ರಮ ಇರುತ್ತದೋ ಅವ್ರಿಗೂ ಜೀವಿತಾನಂತರದಲ್ಲಿ ಆ ಕ್ಷೇತ್ರಗಳನ್ನು ಬರುವಾಗ ನೋಡ್ಕೊಂಡು ಅದಕ್ಕೋಸ್ಕರವಾಗಿ ಒಂದೊಂದು ಗ್ರಾಮಕ್ಕೆ ಇಷ್ಟು ಅಂತ 1 ಕೋಟಿ ಆ ಥರ ಅದು ಅಭೂತವಾಗಿ ಇದು ಯಾರು ಆಲೋಚನೆ ಮಾಡೋದಿಲ್ಲ. ಆ ಥರ ವಿಶೇಷವಾಗಿ ಅವರು ಗ್ರಾಸ್ ರೂಟ್ದಲ್ಲಿ ಅದೆಲ್ಲ ಸಂಕೋಚ ಇರ್ತದೆ ಸಮಾಜದಲ್ಲಿ, ಆ ಥರ ಮಾಡೋದಿಲ್ಲ. ಇವರು ಧೈರ್ಯವಾಗಿ ಅವರು ವಿಶಾಲ ದೃಷ್ಟಿಕೋನ ಇಟ್ಟುಕೊಂಡು ಬ್ರಾಡ್ ಮೈಂಡೆಡ್, ಬ್ರೈಟ್ ಆ್ಯಂಡ್ ಬ್ರಾಡ್ ಅದು ಫುಲ್ಲು ಇಲ್ಲಿ ಆಯುರ್ವೇದ, ಪ್ರಕೃತಿ ವೈದ್ಯ ಈ ಥರ ಇದೆಲ್ಲ 10 ವರ್ಷದಿಂದ ಸರ್ವಕಾರ, ಭಾರತ ಸರ್ವಕಾರ ಮತ್ತು ಪ್ರದೇಶ ರಾಜ್ಯಗಳೆಲ್ಲ ಮಾಡ್ತಾರೋ ಅದಕ್ಕೆಲ್ಲ ಮುಂಚೆ ಇವರು 50 ವರ್ಷ ಮುಂಚೆ ಸಣ್ಣ ವಯಸ್ಸದಲ್ಲೇ ಈ ಬಾಧ್ಯತೆ ಇದೆಲ್ಲ ತಗೊಂಡು ನಾನ್ ಪೊಲಿಟಿಕಲ್ ಲೀಡರ್ಶಿಪ್, ಸಮಾಜದ ನೇತೃತ್ವವನ್ನು, ಧರ್ಮ ಸಹಿತ ಸಮಾಜ ನೇತೃತ್ವ, ಆರ್ಥಿಕ ವಿಕಾಸ ಸಹಿತ ಧಾರ್ಮಿಕ ನೇತೃತ್ವ, ಧರ್ಮ ವಿರುದ್ಧ ಕಾಮಶ್ಚ, ಆ ಥರ ಸಮಂವ ತ್ರಿವರ್ಗಂ, ಧರ್ಮಾರ್ಥ ಕಾಮ, ಇದು 3ಗೆ ಕೂಡ ಇವರು ಈ ಪ್ರದೇಶದ ಮಲೆನಾಡು ರತ್ನ. ಆ ಥರ ಇಲ್ಲಿ ಈ ಪ್ರದೇಶದಕ್ಕೆ ಇವರದ್ದು ಸೇವಾ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ, ಅದೇ ನಾವು ಹಾಸನಲ್ಲಿ ಕೂಡ ಹೇಳಿದ್ದೀವಿ, ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಸ್ಕೂಲು, ಆಸ್ಪತ್ರೆ, ಕಾಲೇಜಸ್ಸು ಎಲ್ಲ ಧಾರ್ಮಿಕ ಸಂಸ್ಥೆಗಳೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಮುಂಚೆ ಇವರು ಶುರು ಮಾಡಿ ಆದರ್ಶವಾಗಿ ಅವರಿಗೆಲ್ಲ ಕೂಡ ಪ್ರೇರಣಾ ಮತ್ತು ಉತ್ಸಾಹ ಕೊಟ್ಟು ಆ ಥರ ಇದು ಫಸ್ಟು ದಿಸ್ ಕೈಂಡ್ ಆಫ್ ಸಂಸ್ಥಾ ಇದು ಅದು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಾವು ನೋಡುವಾಗ ತಿರುಪತಿಯಲ್ಲಿ ಆ ಥರ ಭಕ್ತಾದಿಗಳಿಗೂ ಸೌಕರ್ಯ ಎಲ್ಲ ಮಾಡಿದ್ದಾರೆ. ಆ ಥರ ಇದೆಲ್ಲ ಚೆನ್ನಾಗಿ ಸಂಗ್ರಹಾಲಯ ಎಲ್ಲ ಮಾಡಿದ್ದಾರೆ. ಇವತ್ತು ಸಂಗ್ರಹ ಭಾಷಣೆ, ಸಂಗ್ರಹಾಲಯ ಮತ್ತು ಈ ದೇಶಕ್ಕೆ ಈ ಥರ ನೇತೃತ್ವಕ್ಕೆ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ದೇಶದ ವಿಕಾಸ ಆಗುತ್ತದೆ. ದೇಶ ಇದು ನ್ಯಾಷನಲ್ ಹೈವೇ 4 ಲೈನ್ 6 ಲೈನ್ ಅದೆಲ್ಲ ಮಾಡ್ತಾರೆ. ಅಂತರಿಕ್ಷದಲ್ಲಿ ಮಂಗಳಯಾನ್, ಚಂದ್ರಯಾನ್ ಎಲ್ಲ ಮಾಡ್ತಾರೆ. ಆ ಥರ ಭಾರತ ವಿಕಾಸವನ್ನು ನಾವು ಕಾಣುತ್ತದೆ. ಅಮೃತೋತ್ಸವ ಎಲ್ಲ ಆಗುತ್ತದೆ. ಇದು ಒಂದು ಕಡೆ ಭೌತಿಕ ವಿಕಾಸ, ಆಧ್ಯಾತ್ಮಿಕ ವಿಕಾಸ, ವಿಚಾರದಲ್ಲಿ ವಿಕಾಸ, ಉದ್ಯಮ ಕಾರ್ಯ ಸಾಧಕ, ಎಲ್ಲರಿಗೂ ಫ್ರೀ ಕೊಡುವುದು ಬೇರು, ಅವರಿಗೆ ಅವಕಾಶ ಕೊಡುವುದು, ಆಪರ್ಚುನಿಟಿ ಕೊಡುವುದು. ಆ ಥರ ಇವರು ವಿದ್ಯೆಯನ್ನು ಕೊಟ್ಟು ಇಂಗ್ಲೀಷು ಮತ್ತು ಇಂಜಿನಿಯರಿಂಗು, ಆಯುರ್ವೇದ ಈ ಥರ ಅವರಿಗೆಲ್ಲ ಸ್ವಯಂ ಉಪಾಧಿ ಬರುವುದಕ್ಕೆ ಇವರು ಆಲೋಚನೆ ಮಾಡಿ ಈ ಥರ ದೀರ್ಘಕಾಲಕ್ಕೆ ಸ್ಟೆಬಿಲಿಟಿ, ಸ್ಟ್ರೆಂತು, ಸಪೋರ್ಟ್ ಆ 3 ಕೊಡುವುದಕ್ಕೆ ಇವರು ಕೆಲಸ ಮಾಡ್ತಾರೆ. ಇದು ಸಾಧಾರಣ ವ್ಯಕ್ತಿಗಳಿಗೋಸ್ಕರವಾಗಿ ಅಸಾಧಾರಣ ಕಾರ್ಯಕ್ರಮ. ಇದು ಸಾಧಾರಣ ವ್ಯಕ್ತಿಗಳಿಗೋಸ್ಕರವಾಗಿ ಅಸಾಧಾರಣ ಕಾರ್ಯಕ್ರಮ. ಇದು ಈ ಪ್ರದೇಶ ವಿಕಾಸ ಮತ್ತು ರೀಜನಲ್ ಯೂನಿಟಿ. ಬೇರೆ ಬೇರೆ ವಿಷಯದಲ್ಲಿ ತಾವು ನೋಡ್ತೀರಿ, ಈ ರಾಜ್ಯಕ್ಕೆ ಆ ರಾಜ್ಯಕ್ಕೆ ಅದೆಲ್ಲ. ಧರ್ಮಸ್ಥಳ ಬೇರೆ ಬೇರೆ ರಾಜ್ಯ ವ್ಯಕ್ತಿಗಳೆಲ್ಲರೂ ಕೂಡ ಒಂದು ಸೇರುವುದಕ್ಕೆ ಒಂದು ಯೂನಿಟಿ ಕ್ಷೇತ್ರ. ಇಲ್ಲಿ ಬಂದು ಕನ್ನಡದವರು ಬರ್ತಾರೆ, ನಮ್ಮ ತಮಿಳುನಾಡಿನಲ್ಲಿ ಬಹಳ ಜನ ಇಲ್ಲಿ ಬರ್ತಾರೆ. ಈ ಥರ ನ್ಯಾಷನಲ್ ಯೂನಿಟಿ, ರೀಜನಲ್ ಯೂನಿಟಿಗೋಸ್ಕರವಾಗಿ ದಕ್ಷಿಣ ಭಾರತದಲ್ಲಿ ಇದು ಒಂದು ಸಮಾವೇಶ ಕೇಂದ್ರವಾಗಿ ಇರ್ತದೆ. ಚುನಾವ್ ನಿಮಗೆಲ್ಲ ಗೊತ್ತು, ಎಲ್ಲರಿಗೆ
10 ಲಕ್ಷ 15 ಲಕ್ಷ ಜನಾಭ ಅವರೆಲ್ಲ ವೋಟ್ ಮಾಡಿ ಇದೆಲ್ಲ ಮಾಡ್ತಾರೆ. ಅವ್ರಿಗೆ ಪೋಟಿ ಸ್ಪರ್ಧೆಗಳು ಎಲ್ಲ ಇರ್ತದೆ. ನಮಗೆ ಸೀಟು ಬೇಕು, ಅದು ಬೇಕು, ಅದೆಲ್ಲ ಪ್ರತಿಯೋಗಿತಾ ಎಲ್ಲ ಇರ್ತದೆ. ಪ್ರತಿಯೋಗಿತಾ ಅಲ್ಲಿ ಇದೆ, ಯೋಗ್ಯತಾ ಇಲ್ಲಿ ಇದೆ. ಇಲ್ಲಿ ಅವರೇ ಇಂದ್ರಪ್ರಸ್ಥದಿಂದ ಅವರೇ ಕರೆದು ಅದು ಒಂದು ಗೌರವ. ಕರ್ನಾಟಕಕ್ಕೆ ಇದು ಗೌರವ. ಅವರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ತರಫದಿಂದ ನಾಮಿನೇಟೆಡ್ MP ಆಗಿರುವುದು ಅದು ದೊಡ್ಡ ಗೌರವ. ಕರ್ನಾಟಕಕ್ಕೆ ಇದು ಗೌರವ. ಆ ಥರ ಅವರೇ ಕರೆದು ಇವರನ್ನು ರಾಜ್ಯಸಭೆಯಲ್ಲಿ ಆ ಕಾಲದಲ್ಲಿ ಹೇಳ್ತಾರೆ, ಇವರು ರಾಜ್ಯಸಭೆಯಲ್ಲಿ ಯಾರು ಇರಬೇಕಂತ. ಆ ಥರ ಅನುಭವ, ಪ್ರಜ್ಞಾ, ಪ್ರತಿಷ್ಠಾ, ಪ್ರಶಸ್ತಿ, ಪ್ರಖ್ಯಾತಿ ಈ 4 ಕೂಡ ಇವರಲ್ಲಿ ಇದೆ. ಪ್ರಜ್ಞಾ ಇದೆ, ಪ್ರತಿಷ್ಠಾ ಗುಡ್ವಿಲ್ ಇದೆ, ಪ್ರಶಸ್ತಿ ಕೀರ್ತಿ ಇದೆ, ಪ್ರಖ್ಯಾತಿ ಪ್ರಚಾರ ಎಲ್ಲರಿಗೂ ಗೊತ್ತು. ಅಲ್ಲಿ ಯಾರೋ ಹಿಂದೂ ಫೇರ್ ಅಂತ ಮಾಡ್ತಾರೆ ಚೆನ್ನೈಯಲ್ಲಿ, ಅಲ್ಲಿ ವೀರೇಂದ್ರ ಹೆಗ್ಡೆ ಅವರು ಬರಬೇಕಂತ ಅಲ್ಲಿ ಹಿಂದೂ ಆಹ್ವಾನ ಆಮಂತ್ರಣ ಎಲ್ಲ ಕೊಡ್ತಾರೆ. ಈ ಥರ ಕರ್ನಾಟಕಕ್ಕೆ ಗೌರವ, ಯಶಸ್ಸು ಇವರ ಕಾರ್ಯಕ್ರಮದಿಂದ ಚೆನ್ನಾಗಿ ಬೇರೆ ಕಡೆ ಎಲ್ಲ ಪ್ರಚಾರ ಆಗುತ್ತದೆ. ಈ ಥರ ನಮ್ಮ ದೇಶದಲ್ಲಿ ದಾರಿದ್ರ್ಯ ಉನ್ಮೂಲನ ಆಗಬೇಕು, ಗರೀಬಿ ಹಠಾವು ಅದು ಹೇಳ್ತಾರೆ. ಭಾವ ದಾರಿದ್ರ್ಯ ಕೂಡ ಇರಬಾರದು. ದ್ರವ್ಯ ದಾರಿದ್ರ್ಯ ಒಂದು, ಭಾವ ದಾರಿದ್ರ್ಯ ಮನಸ್ಸಲ್ಲಿ ಇಲ್ಲಿ ನಾವು ದಾನ ಮಾಡಬೇಕಾ, ನಾವು ಚಾರಿಟಿ ಮಾಡಬೇಕಾ, ಸರ್ವೀಸ್ ಮಾಡಬೇಕಾ, ಅದೆಲ್ಲ ಇಲ್ಲ. ಇವರದ್ದು ವಿಶಾಲ ಹೃದಯದಂದು ಎಲ್ಲರಿಗೂ ಸೌಖ್ಯ ಅದೆಲ್ಲ ಮಾಡಿ ಈ ಥರ ಒಂದು ಪ್ರೈವೇಟ್ ಇನಿಷಿಯೇಟಿವ್ ಇಲ್ಲಿ ಬರುವುದಕ್ಕೆ ಇಲ್ಲಿ ಒಂದು ನಗರವನ್ನೇ ಧಾರ್ಮಿಕ ನಗರವನ್ನೇ ಸೃಷ್ಟಿ ಮಾಡಿದ್ದಾರೆ. ಇದು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇಲ್ಲಿ ಈ ಕಾರ್ಯಕ್ರಮವೆಲ್ಲ ವಿಸ್ತಾರವಾಗಿ ಅನುಸೃತವಾಗಿ ಇದಕ್ಕೆಲ್ಲ ಅವರಿಗೆ ಸಹಾಯವಾಗಿ ಸಹಯೋಗವಾಗಿ ಯಾವ ಥರ ನಮ್ಮ ಪುರಾಣದಲ್ಲಿ ಸಹೋದರ ಭಾವ ಅಂತ ನಾವು ಎಲ್ಲ ಕಥೆಗಳಲ್ಲಿ ಅದು ಕೇಳಿದ್ವು. ಆ ಥರ ವೀರೇಂದ್ರ ಹೆಗ್ಡೆ ಅವರಿಗೆ ಎಲ್ಲರೂ ಸಹಾಯವಾಗಿ ನಮ್ಮ ರಾಜೇಂದ್ರ ಕುಮಾರ್ ಸಹಿತ ಎಲ್ಲರೂ 4 ಜನ ಎಲ್ಲರೂ ಕೂಡ 3 ಅವರು ಮತ್ತು ತಂಗಿ ಎಲ್ಲರೂ ಸಪರಿವಾರ ಇದನ್ನು ಮಾಡುವುದು ಗೊಪ್ಪ ವಿಶೇಷ. ನಮ್ಮ ಸನಾತನ ಧರ್ಮದಲ್ಲಿ ಅನ್ಡಿವೈಡೆಡ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅದು ಕಡಿಮೆ ಆಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಒಂದು ಸೇರಿ ಜ್ಯೇಷ್ಠ ಭ್ರಾತ ಪಿತೃ ಸಮಃ ಆ ಥರ ವೀರೇಂದ್ರ ಹೆಗ್ಡೆ ಅವರನ್ನು ರತ್ನಕುಮಾರ್ ಹೆಗ್ಡೆ ಆ ಥರ ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡುವುದು ಅದು ಆದರ್ಶ ಕುಟುಂಬ ವ್ಯವಸ್ಥೆಗೆ ಒಂದು ಉದಾಹರಣೆ. ಫ್ಯಾಮಿಲಿ ಸಿಸ್ಟಮ್, ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲಿ ಸಿಸ್ಟಮ್ ಆ ಥರ ಹೇಳ್ತಾರೆ. ಅವಿಭಕ್ತ ಕುಟುಂಬ ಆ ಥರ ಎಲ್ಲರೂ ಸೇರಿ ಒಂದೊಂದು ಕಾರ್ಯಕ್ರಮವನ್ನು ಬಾಧ್ಯತವನ್ನು ಎಲ್ಲರೂ ನಿರ್ವಹಿಸಿ ಈ ಧರ್ಮಸ್ಥಳವನ್ನು ಮಂಜು ಮೀನ್ಸ್ ಸೌಂದರ್ಯ, ಮಂಜು ಭಾಷಣ ಆ ಥರ ಇದು ಸೌಂದರ್ಯ ನಗರವಾಗಿ, ಸೌಂದರ್ಯ ನಗರ, ಸಂಸ್ಕೃತಿ ನಗರ, ಸೇವಾ ನಗರ, ಸೌಂದರ್ಯ ನಗರ, ಇದೆಲ್ಲ ಸೌಂದರ್ಯ ಆಸ್ಥಾನ ಮಂಟಪ. ತಿರುಪತಿಯಲ್ಲಿ ಆ ಥರ ಇದು. ನಾವು ನೇಪಾಳದಲ್ಲಿ ಒಂದು ಮಂಟಪ ನೋಡಿದ್ವಿ, ಸಾರ್ಕು ಮಂಟಪ. ಆ ಥರ ಸೌಂದರ್ಯ ಇದೆ, ಸಂಸ್ಕೃತಿ ಇದೆ, ಸೇವಾ ಕಾರ್ಯಕ್ರಮ ಇದೆ. ಕಲ್ಚರ್ ಆ್ಯಂಡ್ ಬ್ಯೂಟಿ, ಸೌಂದರ್ಯ ಮತ್ತು ಸೇವಾ ಸರ್ವೀಸ್ ಆ ಥರ ಈ ಧರ್ಮಸ್ಥಳವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು 4-5 ದಿವಸ ಇಲ್ಲಿ ಇರ್ತೀವಿ. ಕಾರ್ತಿಕ ಸೋಮವಾರ ಪೂಜಾ ಇಲ್ಲಿ ಮಾಡ್ತೀವಿ, ಚಂದ್ರಮೌಳೇಶ್ವರ ಪೂಜಾ, ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ವಿಶೇಷ, ಅಲ್ಲಿ ಹೋಗಿ ಬರೋದಕ್ಕೆ ಆಲೋಚನೆ ಮಾಡಿದ್ವಿ. ದ್ವಾದಶಿ ಪೂಜಾ ಇಲ್ಲಿ ಮಾಡ್ತೀವಿ, ಪ್ರದೋಷ ತ್ರಯೋದಶಿ ಪೂಜಾ ಭಾಳ ವಿಶೇಷ. ಗುರುವಾರದಲ್ಲಿ ಸಭಾ ಇಟ್ಟಿದ್ದಾರೆ, ಒಂದು ಸಾಮೂಹಿಕ ಕಾರ್ಯಕ್ರಮ. ಶುಕ್ರವಾರದಲ್ಲಿ ಪೌರ್ಣಮಿ ಸ್ನಾನ ಮತ್ತು ಸಂವತ್ಸರದಲ್ಲಿ ಒಂದು ದಿವಸ ಅಲ್ಲಿ ತಮಿಳುನಾಡಿನಲ್ಲಿ ಶಿವಾಲಯಗಳಲ್ಲಿ ಮತ್ತು ಶಿವಕ್ಷೇತ್ರದಲ್ಲಿ ಅನ್ನಾಭಿಷೇಕ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ.
ನಮ್ಮ ದೇಶದಲ್ಲಿ ಸಸ್ಯ ಸಮೃದ್ಧಿ ಇರಬೇಕು, ವ್ಯವಸಾಯ ಕೃಷಿ ಕ್ಷೇತ್ರದಲ್ಲಿ ಸುಭಿಕ್ಷೆ ಇರಬೇಕು. ಅದಕ್ಕೋಸ್ಕರವಾಗಿ ಪರಮೇಶ್ವರಿಗೆ ಅನ್ನದಿಂದ ಅಭಿಷೇಕ ಮಾಡ್ತಾರೆ. ಆ ಥರ ಅನ್ನಾಭಿಷೇಕ ಕಾರ್ಯಕ್ರಮ ಕಂಚಿಮಠದಲ್ಲಿ ಪ್ರತಿ ವರ್ಷ ಆಗುತ್ತದೆ. ಆ ಕಾರ್ಯಕ್ರಮ ಇಲ್ಲಿ ನಾವು ಧರ್ಮಸ್ಥಳದಲ್ಲಿ ಮಾಡ್ತೀವಿ. ಶನಿವಾರ ಇದೆಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ಅವರು ನಮಗೆ ಆಮಂತ್ರಣ ಕೊಟ್ಟಿದ್ದಾರೆ. ನಾವು ಅನೇಕ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಈ ಥರ ಈ ಮಲೆನಾಡು ಎಲ್ಲ ನೋಡಿ ಜನರೆಲ್ಲರೂ ಕೂಡ ಈ ಥರ ಭಕ್ತಿ, ಸೇವಾ, ವಿದ್ಯಾ ಇದು ನಮ್ಮ ದೇಶಕ್ಕೆ ವ್ಯಕ್ತಿತ್ವ. ನಮ್ಮ ದೇಶಕ್ಕೆ ವ್ಯಕ್ತಿತ್ವ ಇದು. ಇಂಜಿನಿಯರಿಂಗು, ಇಂಡಸ್ಟ್ರಿ ಎಲ್ಲ ಬೇಕು ನಮಗೆ. ಆ ಥರ ನಮ್ಮ ಭಾಷಾ ಏನೇನು ಉಂಟು, ತೆಲುಗು, ಕನ್ನಡ, ಮಲಯಾಳಂ, ಅದರ ಪ್ರದೇಶ ಭಾಷಾ ವಿಕಾಸ ಇರಬೇಕು. ಧರ್ಮದ ಸಂಬಂಧಿತ ಭಾಷಾ ಇದು ಸಂಸ್ಕೃತ ಭಾಷಾ, ಅದಕ್ಕೆ ಸಂರಕ್ಷಣೆ ಮಾಡಬೇಕು. ವೇದಶಾಸ್ತ್ರ ಪುರಾಣವನ್ನು ಸಂರಕ್ಷಣೆ ಮಾಡಬೇಕು. ಕರ್ನಾಟಕ ಸಂಗೀತ ಅಂತ ಹೆಸರು, ಅಲ್ಲೇ ಪಾಠ ಮಾಡ್ತಾರೆ ತಮಿಳುನಾಡಲ್ಲಿ, ಅವ್ರಿಗೆ ಹೆಸರು ಕರ್ನಾಟಕ ಸಂಗೀತ. ಆ ಥರ ಕರ್ನಾಟಕ ಸಂಗೀತ, ಯಕ್ಷಗಾನ ಇದೆಲ್ಲ ಕೂಡ ನಾವು ಸಂರಕ್ಷಣೆ ಮಾಡಬೇಕು. ವಿದ್ವಾಂಸರು ಯಾರಿದ್ದಾರೋ ಅವರನ್ನು ನಾವು ಸಂರಕ್ಷಣೆ ಮಾಡಬೇಕು, ಪೋಷಣೆ ಮಾಡಬೇಕು. ವಿದ್ವಾಂಸರನ್ನು ಪೋಷಣೆ ಮಾಡಬೇಕು, ವಿದ್ಯೆಯನ್ನು ಸಂರಕ್ಷಣೆ ಮಾಡಬೇಕು. ಆ ಥರ ಚೆನ್ನ ಆಲೋಚನೆಗಳನ್ನ ಇಟ್ಕೊಂಡು ಎಲ್ಲರೂ ಈ ಧಾರ್ಮಿಕ ಮಾರ್ಗದಲ್ಲಿ ಇದ್ದು ಮಂಜುನಾಥ ಅನುಗ್ರಹದಿಂದ, ಕಂಚಿ ಕಾಮಾಕ್ಷಿ ಅನುಗ್ರಹದಿಂದ, ನಮ್ಮ ಗುರುಗಳು ಜಯಂತ ಸರಸ್ವತಿ ಸ್ವಾಮಿಗಳು, ನಮ್ಮ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು, ಅವ್ರಿಗೂ ವೀರೇಂದ್ರ ಹೆಗ್ಡೆ ಅಂದರೆ ಬಹಳ ಅನುಗ್ರಹ ಇವರ ವಿಷಯದಲ್ಲಿ ಅವರಿಗೆ. ಆ ಥರ ನಮ್ಮ ಇಬ್ಬರು ಗುರುಗಳು ಕೂಡ ಇವರಂದರೆ ಪ್ರೇಮ ಅನುಗ್ರಹ ಇದೆ. ಅದಕ್ಕೋಸ್ಕರವಾಗಿ ನಾವು ಇವರು ಹೇಳಿದಾಗ ಇಷ್ಟು ದೂರ ಇಲ್ಲಿ ಬರೋದಕ್ಕೆ ಕಾರಣ ಮುಖ್ಯ ಅದುವೇ. ಎಲ್ಲರೂ ಸೇರಿ ಧರ್ಮೋ ರಕ್ಷತಿ ರಕ್ಷಿತ, ಆ ಥರ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿ ತದ್ವಾರ ನಮ್ಮ ದೇಶದಲ್ಲಿ ಸುರಕ್ಷಾ, ಸುವಿದ್ಯಾ, ಸುಭಿಕ್ಷಾ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ.
Star Treatments. Big baskets, delivering it in 10 minutes.